ಉಡುಪಿ ಜಿಲ್ಲೆಯಲ್ಲಿ ಸದ್ದು ಮಾಡಿದಂತಹ ತ್ರಿವಳಿ ತಲಾಖ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಪತ್ನಿಯ ವಿರುದ್ಧವೇ ಪತಿ ಆರೋಪಗಳ ಸುರಿಮಳೆಯನ್ನೇ ಹರಿಸಿದ್ದಾನೆ. ಮೊದಲ ಹೆಂಡತಿಗೆ ತ್ರಿವಳಿ ತಲಾಖ್, ವರದಕ್ಷಿಣೆ ಕಿರುಕುಳ, ಚಿತ್ರಹಿಂಸೆ ಹಾಗೂ ಎರಡನೇ ಮದುವೆಯಾಗಿದ್ದಾನೆ ಎಂಬ ಆರೋಪಗಳು ಎಲ್ಲವೂ ಶುದ್ಧ ಸುಳ್ಳು ಎಂದು ಬಂಧಿಸಲ್ಪಟ್ಟು ಬಿಡುಗಡೆಯಾಗಿರುವಂತಹ ನೊಂದ ಪತಿ ಮೊಹಮ್ಮದ್ ಯೂಸುಫ್ ಆರೋಪವನ್ನ ಮಾಡಿದ್ದಾರೆ. ಉಡುಪಿಯಲ್ಲಿ ಈ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ ಅವರು, ಶಹನಾಜ್ ಅವರು ಕೆಲ ದಿನಗಳ ಹಿಂದೆ ನನ್ನ ಮೇಲೆ ತ್ರಿವಳಿ ತಲಾಖ್, ವರದಕ್ಷಿಣೆ ಕಿರುಕುಳ ಹಾಗೂ ಚಿತ್ರಹಿಂಸೆ ನೀಡಿದ್ದೇನೆ ಎಂದು ಆರೋಪವನ್ನ ಮಾಡಿದ್ದಾರೆ. ಇದೆಲ್ಲವೂ ಸತ್ಯಕ್ಕೆ ದೂರವಾದದ್ದು. ಅವರು ಹೇಳಿದಂತೆ ಪತ್ನಿಯ ತಂದೆಗೆ ನಾನು ತ್ರಿವಳಿ ತಲಾಖ್ ನೀಡಿದ್ದೇನೆ ಎಂದು, ಆದ್ರೆ ನಮ್ಮಲ್ಲಿ ತಲಾಖ್ ಹೇಳುವುದು ಪತ್ನಿಗೆ. ಈ ಮಾತನ್ನ ನಾನು ಈವರೆಗೂ ಪತ್ನಿಗೂ ಹಾಗೂ ಅವಳ ತಂದೆಗೂ ಹೇಳಿಲ್ಲ ಎಂದಿದ್ದಾರೆ. ನಾನು ಮದುವೆಯಾಗಿ 1 ವರ್ಷ ಮಾತ್ರ ಅವಳ ಜೊತೆ ಸಂಸಾರವನ್ನ ಮಾಡಿದ್ದೆ. ಆಮೇಲೆ ಗಲ್ಫ್ ದೇಶದಲ್ಲಿ ಇದ್ದೆ. ಹೊರದೇಶಕ್ಕೆ ಹೋದ ಮೇಲೆ ನಾನು ದುಡಿದ ಹಣವನ್ನ ಪ್ರತಿ ತಿಂಗಳು 50 ರಿಂದ 60 ಸಾವಿರ ಹಣ ಪತ್ನಿಗೆ ಕಳುಹಿಸ್ತಾ ಇದ್ದೆ. ಕೆಲವೊಮ್ಮೆ 1 ಲಕ್ಷ ರೂಪಾಯಿವರೆಗೂ ಕಳುಹಿಸಿದ್ದು ಉಂಟು. ಈವರೆಗೂ 60 ರಿಂದ 70 ಲಕ್ಷದವರೆಗೆ ಹಣವನ್ನ ಕಳುಹಿಸಿದ್ದೇನೆ. ಜೊತೆಗೆ ಮದುವೆಗೆ ಮುಂಚೆಯೇ ಆಕೆಯದೇ ಕುಟುಂಬದ ಸಂಬಂಧಿಯ ಜೊತೆ ಅಕ್ರಮ ಸಂಬಂಧವಿತ್ತು. ಈ ವಿಚಾರ ನನಗೆ ಹಾಗೂ ನಮ್ಮ ಕುಟುಂಬಕ್ಕೆ ಗೊತ್ತಾದ ಮೇಲೆ ಈ ರೀತಿ ಸುಳ್ಳು ಆರೋಪವನ್ನ ಹೊರಿಸಿ ಕೇಸನ್ನ ದಾಖಲು ಮಾಡಿದ್ದಾಳೆ. ಇನ್ನು ಇತ್ತೀಚೆಗೆ ನನ್ನ ತಂದೆ ತೀರಿ ಹೋಗಿದ್ದಾರೆ. ಮನೆಯಲ್ಲಿ ತಾಯಿ ಒಬ್ಬರೇ ಇದ್ದಾರೆ. ಪತ್ನಿ ನನಗೆ ತಲಾಖ್ ನೀಡಿದ ನಂತರ ಹೆಣ್ಣು ನೋಡಿರುವುದು ಸತ್ಯ, ಆದ್ರೆ ಆಕೆಯನ್ನ ಇನ್ನೂ ಮದುವೆಯಾಗಿಲ್ಲ. ತಲಾಖ್ ಕೇಸ್ ಕೋರ್ಟ್ನಲ್ಲಿ ಮುಗಿದ ನಂತರ ಆಕೆಯನ್ನ ಮದುವೆಯಾಗುವುದೆಂದು ನಿರ್ಧಾರವನ್ನ ಮಾಡಿದ್ದೇನೆ. ಆದ್ರೆ ಶಹನಾಜ್ ನನಗೆ ಈಗಾಗಲೇ ಮದುವೆಯಾಗಿದೆ ಎಂದು ಸುಳ್ಳು ಆರೋಪವನ್ನ ಮಾಡಿದ್ದಾಳೆ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನನ್ನ ಮಿಸ್ಸಸ್ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾಳೆ. ಸ್ಟೇಷನ್ ಮುಖಾಂತರ ಹಾಗೂ ಮಾಧ್ಯಮದ ಮುಖಾಂತರ ನನ್ನ ಮೇಲೆ ತ್ರಿವಳಿ ತಲಾಖ್ ಅಂತೇಳಿ ಕೇಸ್ ಹಾಕಿದ್ದಾಳೆ. ಆಮೇಲೆ ವರದಕ್ಷಿಣೆ ಕಿರುಕುಳ ಅಂತೇಳಿ ಕೇಸ್ ಆಗಿದ್ದಾಳೆ. ಹಾಗೆ ನಾವು ಅವಳನ್ನು ರೂಮ್ ಒಳಗೆ ಬಂಧನದಲ್ಲಿಟ್ಟು ಚಿತ್ರಹಿಂಸೆ ನೀಡಿದ್ದೇವೆ, ಮಾನಸಿಕ ಚಿತ್ರಹಿಂಸೆ ನೀಡಿದೆ ಅಂತೇಳಿ ಆರೋಪ ಮಾಡಿದ್ದಾಳೆ. ಇದು ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದದ್ದು. ಇದರಲ್ಲಿ ಒಂದನೇದಾಗಿ ಈ ತ್ರಿವಳಿ ತಲಾಖ್ ಇದು ಅದು ಇದ್ದದ್ರೆ ಕಾನೂನು ಇದ್ದದಂದರೆ ಒಂದು ಗಂಡ ಹೆಂಡತಿಗೆ ಹೇಳುವದ್ದು. ಇವರು ಆರೋಪ ಮಾಡಿದ್ದಾರೆ ನಾನು ತ್ರಿವಳಿ ತಲಾಖ್ ಅವಳ ತಂದೆಗೆ ಹೇಳಿದ್ದೇನೆ ಅಂತೇಳಿ. ಅದು ನಾನು ತಂದೆಗೆ ಹೇಳುವದ್ದು ಅಲ್ಲ, ಅದು ನಾನು ಹೇಳೂ ಇಲ್ಲ. ಇದು ಈ ಮಾತು ನಾನು ಇದುವರೆಗೆ ಹೇಳೂ ಇಲ್ಲ. ಆದರೂ ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಮತ್ತು ವರದಕ್ಷಿಣೆ ಕಿರುಕುಳ ಅಂದರೆ ನಾನು ಮದುವೆಯಾಗಿ 1 ವರ್ಷ ಅಷ್ಟೇ ಅವಳ ಒಳ್ಳೆ ರೀತಿಯಲ್ಲಿ ಸಂಸಾರದಲ್ಲಿ ಇದ್ದದ್ದು. ಆಮೇಲೆ ನಾನು ಗಲ್ಫಲ್ಲಿ ಇದ್ದದ್ದು. ಅಲ್ಲಿಂದ ಇಲ್ಲಿವರೆಗೆ ನಾನು ದುಡ್ದು ಹಣ ಅವಳಿಗೆ ಕಳಿಸಿದ್ದು. ಮಂತ್ಲಿ 50-60, ಒಂದೊಂದು ತಿಂಗಳಲ್ಲಿ 1 ಲ್ಯಾಕ್ ಹೀಗೆಲ್ಲ ಕಳಿಸಿ, ಕಮ್ಮಿ ಅಂದರೆ ಒಂದು 60-70 ಲಕ್ಷ ತನಕ ಕಳಿಸಿದ್ದೇನೆ. ಆ ಎಲ್ಲ ಹಣವನ್ನು ಅವಳು ದುರುಪಯೋಗಪಡಿಸಿಕೊಂಡು ಈಗ ನನ್ನ ಮೇಲೆ ವರದಕ್ಷಿಣೆ ಕಿರುಕುಳ ಹಾಕಿದ್ದಾಳೆ. ಅದರದ್ದೆಲ್ಲ ನಮ್ಮ ಹತ್ರ ಪುರಾವೆ ಇದೆ. ಅದು ನಾವು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಅವಳು ಆ್ಯಕ್ಚುಲಿ ಶರೀಫ್ ಅಂತೇಳಿ ಅವಳದ್ದು ರಿಲೇಷನ್ನಲ್ಲಿ ಅವಳಿಗೆ ಶರೀಫ್ ಜೊತೆ ಅಫೇರ್ಸ್ ಇದೆ. ಅದು ನಮಗೆ ಒಂದು 3-4 ವರ್ಷದಿಂದ ಗೊತ್ತಾಗಿದೆ. ಆಮೇಲೆ ಅವಳು ನಮಗೆ ಗೊತ್ತಾದ ಮೇಲೆ ನಮ್ಮ ಮೇಲೆ ಎಲ್ಲ ತಿರುಗಿ ಬಿದ್ದು ಹೀಗೆಲ್ಲ. ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.